ಮಂಗಳೂರು ಮಹಾನಗರ ಪಾಲಿಕೆಯ ಸ್ಮಾರ್ಟ್ ಸಿಟಿ ಕಾಮಗಾರಿ ಸ್ಥಗಿತಗೊಂಡಿರುವುದನ್ನು ವಿರೋಧಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಮಹಾನಗರ ಪಾಲಿಕೆ ಎದುರು ಬೃಹತ್ ಪ್ರತಿಭಟನೆ ನಡೆಯಿತು. ಈ ಸಂದರ್ಭ ಮಾಜಿ ಶಾಸಕ ಜೆಆರ್ ಲೋಬೋ ಮಾತನಾಡಿ, ನಗರಕ್ಕೆ ಸ್ಮಾರ್ಟ್ ಸಿಟಿಯಿಂದ ನಗರ ಸ್ಮಾರ್ಟ್ ಆಗುತ್ತೆ ಎಂಬ ಆಶಯ ಇತ್ತು. ಆದರೆ ಈ ಎಲ್ಲ ಮಾತುಗಳು ಸುಳ್ಳಾಗಿವೆ. ಸ್ಮಾರ್ಟ್ ಸಿಟಿ ಕಾಮಗಾರಿಗೆ ಉಚ್ಚ ನ್ಯಾಯಾಲಯ ತಡೆಯೊಡ್ಡಿದೆ ಎಂದರೆ ಎಷ್ಟರ ಮಟ್ಟಿಗೆ ಅವ್ಯವಹಾರ ಆಗಿದೆ ಎಂಬುದನ್ನು ತಿಳ್ಕೊಳ್ಬಹುದು ಎಂದು ಆಡಳಿತದ ವಿರುದ್ಧ ವಾಗ್ದಾಳಿ ನಡೆಸಿದರು. ಬಳಿಕ ಮಾಜಿ ಸಚಿವ ಬಿ ರಮನಾಥ್ ರೈ ಮಾತನಾಡಿ, ಬಿಜೆಪಿ ಆಪರೇಷನ್ ಕಮಲ ಮಾಡಿ ಆಡಳಿತ ಚುಕ್ಕಾಣಿ ಹಿಡಿದಿರುವುದು ಸ್ಮಾರ್ಟ್ ಸಿಟಿ ಕಾಮಗಾರಿ ಕೂಡ ಹಳ್ಳ ಹಿಡಿತಾ ಇದೆ ಎಂದು ಕಿಡಿಗಾರಿದ್ದಾರೆ. ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ನ ಹಲವಾರು ಕಾರ್ಯಕರ್ತರು ಭಾಗಿಯಾಗಿದ್ದರು. ನಮ್ಮ ಮಹಾನಗರ ಪಾಲಿಕೆಯ ಸೋಕಾಲ್ಡ್ ಕನ್ಸಲ್ಟೆಂಟ್ಸ್ಗಳು ಅವರು ಮಾಡಿರುವ ತಪ್ಪಿನಿಂದ ಸುಮಾರು 50,000 ಕೋಟಿ ರೂಪಾಯಿ ಯೋಜನೆಯನ್ನು ತಯಾರಿಸಿ ಸ್ಮಾರ್ಟ್ ಸಿಟಿ ಮಾಡಲಿಕ್ಕೆ ಕಳಿಸಿದಾಗ ಮೊದಲನೇ ಹಂತದಲ್ಲಿ ನಮಗೆ ಸ್ಮಾರ್ಟ್ ಸಿಟಿ ತಪ್ಪಿ ಹೋಯಿತು. ಇದಕ್ಕೆ ಕಾರಣ ಏನು ಅಂತ ನಾವೆಲ್ಲರೂ ಕೂತಿ ತಲೆ ಹಾಕಿದಾಗ, ಬೇರೆ ರಾಜ್ಯಗಳಲ್ಲಿ ಬೇರೆ ಸಿಟಿಗಳಲ್ಲಿ ಯಾಕೆ ಸ್ಮಾರ್ಟ್ ಸಿಟಿಗಳು ಬಂತು ಅಂತ ಹೇಳಿದಾಗ ನಾವೆಲ್ಲರೂ ತಲೆ ಹಾಕಿ ನಾವು ಒಂದು ನಿರ್ಧಾರವನ್ನು ತಗೊಂಡೆವು. ನಾವು ಕಾಂಗ್ರೆಸ್ ಪಕ್ಷದವರಾಗ